ವಿಟ್ಲ ನಾಗ ಸಾನ್ನಿಧ್ಯ ಪಾರ್ಥಂಪಾಡಿ ಜಟದಾರಿ ದೈವಸ್ಥಾನ ಮತ್ತು ಶ್ರೀ ರಾಚನ್ ದೈವಗುಳಿಗ ಸಾನ್ನಿಧ್ಯದಲ್ಲಿ ಕಾಲಾವಧಿಯ ನಾಗತಂಬಿಲ ಜಟದಾರಿ ಮಹಿಮೆ ಹಾಗೂ ಗುಳಿಗನ ಕೋಲ ಫೆಬ್ರವರಿ 6ರಂದು ನಡೆಯಲಿದೆ ಎಂದು ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಬಾಬು ಕೆವಿ ಅವರು ಹೇಳಿದರು. ವಿಟ್ಲದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿರಿಯರ ಕಾಲದಲ್ಲಿ ಇಲ್ಲಿ ಜಟದಾರಿ ಮಹಿಮೆ ನಡೆಯುತ್ತಿತ್ತು. ಅದಾದ ಬಳಿಕ ಮಹಿಮೆ ನಿಂತು ಹೋಗಿತ್ತು. ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಜೀರ್ಣೋದ್ಧಾರ ಕಾರ್ಯ ಕೈಗೆತ್ತಿಕೊಳ್ಳಲಾಗಿತ್ತು. 2019ರಲ್ಲಿ ದೈವಸ್ಥಾನ ಪುನರ್ ನಿರ್ಮಾಣಗೊಂಡು ಬ್ರಹ್ಮಕಲಶೋತ್ಸವ ನಡೆದಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಮಹಿಮೆ ನಡೆಸುವುದಾಗಿ ಚಿಂತನೆಯಲ್ಲಿ ಕಂಡುಬಂದಿತ್ತು. ಅದರಂತೆ ಮಹಿಮೆ ನಡೆಯುತ್ತಿದೆ ಎಂದು ಹೇಳಿದರು. ಫೆಬ್ರವರಿ 6ರಂದು ಸಂಜೆ ಕುಡಾಲು ಬಾಡೂರು ಕೂಡುಕಟ್ಟಿನ ಬಾಡೂರು ಚಾವಡಿಯಿಂದ ಶ್ರೀ ಜಟದಾರಿ ದೈವದ ಭಂಡಾರ ಆಗಮಿಸಲಿದೆ. ಬಳಿಕ ಕಲ್ಲಗತ್ತಿ ಭಂಡಾರದ ಮನೆಯಿಂದ ಶ್ರೀ ರಾಚನ್ ದೈವ ಗುಳಿಗನ ಭಂಡಾರ ಆಗಮಿಸಲಿದೆ. ರಾತ್ರಿ ರಾಚನ್ ದೈವ ಗುಳಿಗನಿಗೆ ಕೋಲ ಸೇವೆ, ಬಳಿಕ ಶ್ರೀ ಜಟದಾರಿ ದೈವದ ಭಂಡಾರ ಮಹಿಮೆ ಗದ್ದಿಗೆ ಆಗಮಿಸಿ ಕಾಲಾವಧಿ ಮಹಿಮೆ ನಡೆಯಲಿದೆ ಎಂದು ಹೇಳಿದರು. ಫೆಬ್ರವರಿ 7ರಂದು ಪ್ರತಿಷ್ಠಾ ಮಹೋತ್ಸವದ ತಂಬಿಲ ಸೇವೆ ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದರು. ನೈವೇದ್ಯ ಪ್ರಕಾರ ಜಟದಾರಿ ದೈವಸ್ಥಾನದಲ್ಲಿ 5 ಪೂರ್ತಿ ಜೀರ್ಣೋದ್ಧಾರ ಮಾಡಿದ್ದು 2017 ಫೆಬ್ರವರಿ ಆ ಜಟದಾರಿ ದೇವಸ್ಥಾನ ಅದು ಪುನರ್ ನಿರ್ಮಾಣ ಅದು ಬ್ರಹ್ಮಕಲಶ ಅದು ಬಾಡೂರು ಪುನರ್ಕಾಲದ ಭಂಡಾರ ಬರ್ತದೆ ಬಾರಿ ವಿಜೃಂಭಣೆ ಜಟದಾರಿನ ಮಹಿಮೆ ನಡೆದಿದೆ. ಅಪಗ ನೈವೇದ್ಯ ವಿಮರ್ಶೆ ಪ್ರಕಾರ 3 ವರ್ಷಗಳ ಮಹಿಮೆ ಕೊರಡು ನಾಯಿನ ಈ ವರ್ಷದ 3 ವರ್ಷ ಆ 3 ವರ್ಷದ ಎಲ್ಲಂದ ಫೆಬ್ರವರಿ 5ನೇ ತಾರೀಕು ನಾಗಗೆ ತಂಬಿಲಾದು ಜಟದಾರಿ ದೇವಸ್ಥಾನ ಜಟದಾರಿನ ತಂಬಿಲಾದು ಗುಳಿಗನ ತಂಬಿಲಾದು ಅಂಚನೆ 2:30 ಗಂಟೆಗೆ ಕುಡಾಲಕರದು ಭಂಡಾರ ಬಿದ್ದದ್ದು 4:15 ಗಂಟೆ ಕಾಶಿಮಠಕ್ಕೆ ಎತ್ತದು. ಕಾಶಿಮಠದ ಮೆರವಣಿಗೆ ಮುಖಾಂತರ ಮಠದ ಇತ್ತಿರು ಜಟದಾರಿ ದೈವಸ್ಥಾನದಡಿ ಭಂಡಾರ ಬರ್ತದೆ. ಅಲ್ಪ ತಂಬಿಲಾದು ಭಂಡಾರ ನಮ್ಮ ಕಲ್ಲಗದ್ದೆ ರಾಜೇಂದ್ರ ಗುಳಿಗನ ಭಂಡಾರದ ಇರೋದು ಅಲ್ಪರ್ದು ಭಂಡಾರ ರಾಜೇಂದ್ರ ಗುಳಿಗನ ಭಂಡಾರ ವಾಕಿಮಾರ್ ಮುಖಾಂತರ ನಮ್ಮ ಪೂಜಪಾಡಿ ಗುಳಿಗನ ಕಟ್ಟೆ ಬರ್ಕೊಂಡು ಅಲ್ಪ ರಾಜೇಂದ್ರ ಗುಳಿಗ ನೇಮ ಅದು ಅನ್ನ ಸಂತರ್ಪಣೆ ಹಾಕೊಂಡು 5 ಬುಕ್ಕ ಜಟದಾರಿನ ಭಂಡಾರ ಮಠದ ಇತ್ತಲು ಜಟದಾರಿ ದೇವಸ್ಥಾನ ನಡೆದು ಮಹಿಮೆದ ಗದ್ದೆ ಅರಮನೆದ ಪ್ರಧಾನ ಗದ್ದೆ ನೋಡಿ ಆಡೆ ಮಹಿಮೆದ ಗದ್ದೆ ಬರ್ತದೆ. ಜಟದಾರಿನ ಮಹಿಮೆ ನಡಪೇರು ಇದು ಪೂರ ಈ ಕಿಂಚಿತ್ತು ಭಾರಿ ಕಡಿಮೆ ಟೈಮ್ ಉಂಟು ಬೇತೆ ಬೇತೆ ಗೊಂದಲಡು ನಿರ್ಣಯ 3 ವರ್ಷ ಒಂದು ಇತ್ತದಲ್ಲ ಎಂಕಲ ಭಾರಿ ಕಮ್ಮಿ ಟೈಮ್ ಗೊಂದಲ. ಸುದ್ದಿಗೋಷ್ಠಿಯಲ್ಲಿ ಕೃಷ್ಣಯ್ಯ ಕೆ ವಿಟ್ಲ ಅರಮನೆ, ರವಿವರ್ಮ ವಿಟ್ಲ ಅರಮನೆ, ಲಕ್ಷ್ಮಣ ಆರ್ಎಸ್ ಮೋಹನ್ ಕಟ್ಟೆ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿಪೋ ನ್ಯೂಸ್, ವಿಟ್ಲ.